ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಹಲೋ ನಮಸ್ತೆ, ತಿರುಗುಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಈ ವಾರದ ನಮ್ಮ ತಿರುಗುಬಾಣ ಕಾರ್ಯಕ್ರಮದ ಅತಿಥಿ ಕಾಪು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಬಿಜೆಪಿಯ ಮುಖಂಡರು ಲಾಲಾಜಿ ಆರ್ ಮೆಂಡನ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಲಾಲಾಜಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲ ಪ್ರಶ್ನೆ ನನಗೆ ಸಹಜವಾಗಿ ತಲೆಯಲ್ಲಿ ಬರ್ತಾ ಇರುವಂಥದ್ದು, ಲಾಲಾಜಿ ಮೆಂಡನ್ ಅವರು ಮಾಯ ಆಗಿದ್ದಾರೆ, ಇದು ಅಜ್ಞಾತವಾಸವೋ ವನವಾಸವೋ ಅಂತ ಗೊತ್ತಾಗ್ತಾ ಇಲ್ಲ. ಹಾಗೇನಿಲ್ಲ, ನಮ್ಮ ಪಕ್ಷದ ಚೌಕಟ್ಟಲ್ಲಿ ಏನೆಲ್ಲ ಕೆಲಸ ಕಾರ್ಯ ಮಾಡಬೇಕು, ಉದಾಹರಣೆಯಾಗಿ ಮೊನ್ನೆ ನಡೆದಂಥ ಗ್ರಾಮ ಪಂಚಾಯತ್ ಚುನಾವಣೆ, ಕಾಪು ಕ್ಷೇತ್ರದಲ್ಲಿ 29 ಗ್ರಾಮ ಪಂಚಾಯತ್ ಪೈಕಿ 26 ಗ್ರಾಮ ಪಂಚಾಯತಿಗೆ ಚುನಾವಣೆ ನಡೆಯಿತು. ಬಿ ಜೆ ಪಿ ಸ್ಪಷ್ಟವಾದ ಬಹುಮತದಲ್ಲಿ ಸುಮಾರು 16 ಪಂಚಾಯತನ್ನು ನಾವು ಎಲ್ಲರ ಪ್ರಯತ್ನದಿಂದ ಗೆದ್ದುಕೊಂಡಿದ್ದೇವೆ. ಅದರ ಜೊತೆಗೆ 3 ಪಂಚಾಯತ್ಗಳಲ್ಲಿ ನಮಗೆ ಸರಿಸಮಾನವಾಗಿ ಕೆಲವು ಕಡೆ ಟೈ ಆಗಿ ಅಥವಾ ಒಂದೆರಡು ಓಟು ಆಚೆ ಈಚೆ ಕ್ರಾಸಿಂಗ್ ಆಗಿ ಕೂಡ ಟೈ ಆಗಿ ಟಾಸ್ ಮಾಡೋ ಸ್ಥಿತಿವರೆಗೂ ಬಂತು. ಅಲ್ಲಿ ಟಾಸಲ್ಲಿ ನಾವು ಸರ್ ನನಗೆ ಪ್ರಶ್ನೆ, ಆ ಫೀಲ್ಡಲ್ಲಿ ಇದ್ದದ್ರಿಂದಾಗಿ 2 ಬಾರಿ ಶಾಸಕರಾದಂಥವರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪ ಅಂತರದಿಂದ ಸೋತಂತವರು, ಎಲ್ಲೂ ಹೋದ್ರು ಏನೂ ಅಲ್ಲ ಅನ್ನೋ ರೀತಿಯಲ್ಲಿ ಇದ್ದು ಬಿಟ್ರೆ, ಅಥವಾ ಕಾಪು ಕ್ಷೇತ್ರದಲ್ಲೇ ಕಾಣ ಸಿಗ್ತಾ ಇಲ್ಲ ಲಾಲಾಜಿ ಮೆಂಡನ್ ಅವರು, ಯಾಕೆ ಹೀಗಾಯಿತು? ಅಂಥದ್ದೇನಿಲ್ಲ, ನಾವು ಜನರ ಜೊತೆಗೆ ಇದ್ದೇವೆ. ನಮ್ಮಲ್ಲಿ ಒಂದು ಪಕ್ಷದ ಚೌಕಟ್ಟಲ್ಲಿ ಕೆಲವೊಮ್ಮೆ ಪೇಪರ್ಗೆ ಪತ್ರಿಕೆಗೆ ಕೊಡುವಾಗ ಕೆಲವು ವಕ್ತಾರರ ಮೂಲಕ ನಾವು ಕೊಡಬೇಕಾದಂಥ ಪರಿಸ್ಥಿತಿ ಇದೆ. ಅದು ನಮ್ಮ ಪಕ್ಷದ ಒಂದು ಸಿದ್ಧಾಂತ ಪ್ರಕಾರ ಕ್ಷೇತ್ರಾಧ್ಯಕ್ಷರು ಪಕ್ಷದ ಒಂದು ವಿಶೇಷ ಕೆಲವು ನಿಲುವುಗಳನ್ನು ಅವರ ಮೂಲಕ ವ್ಯಕ್ತಪಡಿಸುವಂಥ ಅವಕಾಶ ಸಿಗ್ತಾ ಇದೆ. ಜಿಲ್ಲೆಯಿಂದ ಜಿಲ್ಲೆಯ ಪಕ್ಷ ವಕ್ತಾರಿದ್ದಾರೆ. ಬೇರೆ ಸಣ್ಣ ಪುಟ್ಟ ಫಂಕ್ಷನ್ಗೆ ಬೇರೆ ಬೇರೆ ಇದಕ್ಕೆಲ್ಲ ನಾವು ನಮ್ಮ ಇತಿಮಿತಿಯಲ್ಲಿ ಪತ್ರಿಕೆಗೆ ಮಾಧ್ಯಮ ಜೊತೆಗೆ ನಾವು ಸಂಪರ್ಕದಲ್ಲಿದ್ದೇವೆ. ಕ್ಷೇತ್ರದಲ್ಲಿ ಕಾರ್ಯಕರ್ತರ ಜೊತೆಗೆ ಓಡಾಟ ಮಾಡುವುದರಲ್ಲಿ ಪಂಚಾಯತ್ನ ಚುನಾವಣೆ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ, ಬರೀ ಚುನಾವಣೆಗೆ ಅಂತ ಮೀಸಲಂತೆ ಅಲ್ಲ, ಪಕ್ಷ ಸಂಘಟನೆಯಲ್ಲಿ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಜನರ ಜೊತೆಗೆ ಸ್ಪಂದನ ಕೂಡ ಇದೆ ನಮ್ಮದು. ಪೇಪರ್ ಮಾಧ್ಯಮಗಳಲ್ಲಿ ಬೇರೆ ರೀತಿಯಲ್ಲಿ, ಈಗ ಪತ್ರಿಕೆಯಲ್ಲಿ ಗುಂಪಲ್ಲಿ 4-5 ಜನ ಪಕ್ಷದಲ್ಲಿ ಕಾರ್ಯಕರ್ತರಿರುವಾಗ ಅದರಲ್ಲಿ ಅಂಥದ್ದೆಲ್ಲ ಪತ್ರಿಕಾ ಪ್ರಕಟಣೆ ಅಂದರೆ ನೀವು ಶಾಸಕರಾಗಿದ್ದಾಗಲೂ ಹೆಚ್ಚು ಪ್ರಚಾರದಲ್ಲಿ ಇದ್ದಂಥವರಲ್ಲ ನಮಗೆ ಗೊತ್ತಿರೋ ಹಾಗೆ. ಬಟ್ ಲಾಲಾಜಿ ಮೆಂಡನ್ ಅವರು ಕಾಪುವಲ್ಲಿದ್ದಾರೆ ಅಥವಾ ಶಾಸಕರು ಅನ್ನುವಂಥ ಯೋಚನೆ ಇರ್ತಿತ್ತು, ಅಥವಾ ನಿಮ್ಮ ಬಗ್ಗೆ ಮಾತುಕತೆಗಳಾದರೂ ಆಗ್ತಾ ಇತ್ತು. ಈಗ ಪಕ್ಷದ ಒಳಗೂ ಹೊರಗೂ ನಿಮ್ಮ ಬಗ್ಗೆ ನೆನಪುಗಳೇ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಅಂಥದ್ದೇನಿಲ್ಲ, ಕಾರ್ಯಕರ್ತರ ಜೊತೆಗೆ ಒಳ್ಳೆ ರೀತಿಯ ಸಂಬಂಧ ಇಟ್ಕೊಂಡಿದ್ದೇವೆ. ಆ ಸಂಬಂಧ ಪ್ರತಿಫಲವಾಗಿ ನಮಗೆ ಪಂಚಾಯತಲ್ಲಿ ಎಲ್ಲರ ಒಂದು ಟೀಮ್ ವರ್ಕಾಗಿ ಕೆಲಸ ಕಾರ್ಯ ಮಾಡಿದ ಫಲವಾಗಿ ನಮಗೆ ಒಳ್ಳೆಯ ಫಲಿತಾಂಶ ಬಂದಿದೆ. ಅದೇ ಉದಾಹರಣೆ. ಈಗ ಎದುರಾಳಿಗಳಿಗೆ ಉಸ್ತುವಾರಿ ಸಚಿವರಿದ್ದಾರೆ, ಜೊತೆಗೆ ಅಂಥ ಸ್ಥಿತಿಯಲ್ಲಿ ಕೂಡ ನಾವು ಪಕ್ಷದ ಸಂಘಟನಾತ್ಮಕವಾಗಿ ಮತ ಬ್ಯಾಂಕನ್ನು ನಾವು ಹೆಚ್ಚಿಸಿಕೊಂಡಿದ್ದೇವೆ. ಕಳೆದ MP ಚುನಾವಣೆಯಲ್ಲಿ ಕೂಡ ನಾವೆಲ್ಲ ಒಂದು ಟೀಮ್ ವರ್ಕಾಗಿ ಕೆಲಸ ಕಾರ್ಯ ಮಾಡಿದ್ರಿಂದಾಗಿ ಸುಮಾರು 28,000ವರೆಗೆ ನಮಗೆ ಲೀಡ್ ಬಂದಿತ್ತು. ನನ್ನ ಚುನಾವಣೆಯಲ್ಲಿ ಸುಮಾರು 1,855 ಮತದ ಹಿನ್ನಡೆ ಇದ್ದರೂ ಕೂಡ ವಿದಿನ್ ಒಂದು ವರ್ಷದೊಳಗೆ ನಾವು ಅದನ್ನು ಪಿಕಪ್ ಮಾಡಿಕೊಂಡು ಸುಮಾರು 75,000ದಷ್ಟು ಮತ ಈಗ ಕಾಪು ಕ್ಷೇತ್ರದಲ್ಲಿ ಗಳಿಸಿಕೊಂಡಿದ್ದೇವೆ. ಮುಂದೆ ಕೂಡ ಇದನ್ನೊಂದು ಸತತವಾಗಿ ನಮ್ಮ ಪಕ್ಷದ ಸಂಘಟನೆಯಲ್ಲಿ ವೃದ್ಧಿಸಿಕೊಳ್ಳುವಂಥ, ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯ ಮಾಡ್ತಾಯಿದೆ. ಅದರ ಜೊತೆಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ಈಗ ನಮ್ಮದೇ ಸಂಘಟನೆಯಲ್ಲಿ ಇರುವಂಥ ಕೆಲವು ಸಂಘ ಸಂಸ್ಥೆಯಲ್ಲಿ ಇತ್ತೀಚೆಗೆ ನಮ್ಮ ರಾಜ್ಯ ಮಟ್ಟದ ಒಂದು ಕಬಡ್ಡಿ ಟೂರ್ನಮೆಂಟ್ ನಾವು ಮಾಡಿದ್ದೇವೆ. ಬಹುಶಃ ಎಲ್ಲ ಜನರಿಂದ ಮುಕ್ತ ಕಂಠವಾಗಿ ಅದನ್ನು ಶ್ಲಾಘಿಸುವಂಥ ರೀತಿಯಲ್ಲಿ ಅದನ್ನು ಆರ್ಗನೈಸ್ ಮಾಡಿದ್ದೇವೆ. ಬಹುಶಃ ನಮ್ಮ ಈ ಪರಿಸರದಲ್ಲಿ ಯಾರತ್ರ ಕೇಳಿದರೂ ಕೂಡ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ನ ನಾನು ಸ್ಥಾಪಕ ಅಧ್ಯಕ್ಷ. ಮೊನ್ನೆ ಆ ಕಾರ್ಯಕ್ರಮದ ಒಂದು ನೇರವಾಗಿ ಜವಾಬ್ದಾರಿ ತಗೊಂಡು ಮಾಡಿದಂಥ, ಅಂದ್ರೆ ಪಕ್ಷಕ್ಕಿಂತ ಹೆಚ್ಚಾಗಿ ಲಾಲಾಜಿ ಮೆಂಡನ್ ಅವರು ಉಳಿದ ಚಟುವಟಿಕೆಗಳಲ್ಲಿ ಇದ್ದಾರೆ ಅಂತ ಆಯ್ತು. ಅಲ್ಲ, ಆ ಚಟುವಟಿಕೆಯನ್ನು ಕೂಡ ನಮ್ಮ ಪ್ರಭಾವದಿಂದಾಗಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಅದು ಪಕ್ಷದ ಹಿನ್ನೆಲೆ ಇರ್ಬೋದು, ಅಥವಾ ನನ್ನನ್ನು ಬೆಳೆಸಿದಂಥ ಪಕ್ಷ ನನಗೆ ಆ ರೀತಿಯಲ್ಲಿ ಸಮಾಜ ಜೊತೆಗೆ ಕೂಡ ಬೆರೆತು ಬಾಳುವಂಥ ಒಂದು ಅಭಿಪ್ರಾಯ ಇದೆ ಮೆಂಡನ್ ಅವರೇ. ಬಿಜೆಪಿಯಲ್ಲಿ ಮೆಂಡನ್ ಅವರನ್ನ ತುಳಿಯುವಂತ ಕೆಲಸಗಳಾಗ್ತಾ ಇದೆ, ಮೆಂಡನ್ ಅವರನ್ನ ಉದ್ದೇಶಪೂರ್ವಕವಾಗಿ ದೂರ ಇಟ್ಟಿದ್ದಾರೆ, ಹೌದಾ? ಇದು ಕೆಲವ್ರದ್ದು ಆ ಥರ ಮನಸ್ಸಲ್ಲಿ ಇದ್ದರೆ ಅದಕ್ಕೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಕ್ಚುಲಿ ನಮಗೆ ಏನು ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ನಾನು ದಕ್ಷಿಣ ಜಿಲ್ಲೆಯ BJP ಪ್ರಭಾರಿಯಾಗಿ ನಾನು ಕೆಲಸ ಕಾರ್ಯ ಮಾಡ್ತಾಯಿದ್ದೇನೆ. ರಾಷ್ಟ್ರೀಯ ಮೀನುಗಾರರ ಸಹ ಸಂಚಾಲಕನಾಗಿ ಕೂಡ, ರಾಷ್ಟ್ರೀಯ ನಮ್ಮ ಮೀನುಗಾರರ ತಂಡದ ಒಬ್ಬ ಸಹ ಸಂಚಾಲಕನಾಗಿ ಕೂಡ ಕೆಲಸ ಕಾರ್ಯ ಮಾಡ್ತಾಯಿದ್ದೇನೆ. ನಮ್ಮ ಈ ಕರಾವಳಿಯಲ್ಲಿ, ಈ ಪರಿಸರದಲ್ಲಿ ಪಕ್ಷಕ್ಕೆ ನಮ್ಮ ಬೇರೆ ಬೇರೆ ರೀತಿಯಲ್ಲಿ ಕೊಡುಗೆ ಕೊಡ್ತಾಯಿದೆ. ನಮಗೆ ಉಡುಪಿಗೆ ಸನ್ಮಾನ್ಯ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಮೋಹನಪ್ಪ ಭಂಡಾರಿಯವರು ನಮಗೆ ಉಡುಪಿಗೆ
ಪ್ರಭಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ದಕ್ಷಿಣ ಜಿಲ್ಲೆಗೆ ಮಂಗಳೂರು ಭಾಗಕ್ಕೆ ನಾನು ಕ್ಷೇತ್ರದಿಂದ ಅಂದ್ರೆ ನಿಮ್ಮ ಗಮನಕ್ಕೆ ಬಂದಿದೆಯಾ ಇದು? ಪಕ್ಷದಲ್ಲಿ ಕೆಲವರು ನನ್ನ ಎಲ್ಲೋ ಒಂದು ಕಡೆಯಲ್ಲಿ ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಇದ್ದಂತ ಪ್ರೀತಿ ಅಥವಾ ಆ ವಿಶ್ವಾಸ ಪಕ್ಷಕ್ಕೆ ನನ್ನ ಮೇಲೆ ಕಡಿಮೆ ಆಗ್ತಾ ಇದೆ. ಪಕ್ಷಕ್ಕೆ ಅಂತ ಹೇಳೋದಕ್ಕಿಂತ ಪಕ್ಷದಲ್ಲಿ ಇರುವಂತ ಕೆಲ ವ್ಯಕ್ತಿಗಳಿಗೆ ಕಡಿಮೆ ಆಗ್ತಾ ಇದೆ ಅನಿಸ್ತಾ ಇಲ್ವಾ ನಿಮಗೆ? ಅದು ಒಬ್ಬೊಬ್ಬರದೊಂದು ದೃಷ್ಟಿಕೋನ ಇರ್ಬೋದು. ಯಾಕಂದರೆ ಎಲ್ಲರೂ ರಾಜಕೀಯದಲ್ಲಿ ಬೆಳೀಬೇಕೆಂಬ ಒಂದು ಬೇರೆ ಬೇರೆ ಯೋಚನೆ ಇರ್ತದೆ. ಅದು ನೇರವಾಗಿರ್ಬೋದು, ಪರೋಕ್ಷವಾಗಿರ್ಬೋದು, ಅಥವಾ ಯಾರ ಮೇಲೆ ಪ್ರಭಾವ ಬೀರಿ ಕೂಡ ಮಾಡುವಂಥ ಕೆಲವು ಪ್ರಯತ್ನ ಆಗ್ತಾಯಿದೆ. ಅದನ್ನು ನಾವೇನು ಕಡಿವಾಣ ಹಾಕಿ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು ನಮ್ಮ ಏನು ಪ್ರಾಮಾಣಿಕ ಸೇವೆ ಕೊಟ್ಟಿದ್ದೇವೆ ಅದನ್ನು ಮುಂದುವರಿಸ್ತೇವೆ. ಅದು ಯಾವುದೇ ಅಡೆತಡೆ ಬಂದರೂ ಕೂಡ ಅದನ್ನು ನೇರವಾಗಿ ಎದುರಿಸೋದು ತಾಕತ್ತಿದೆ, ಶಕ್ತಿ ಇದೆ, ಮತ್ತು ಜನರ ಬೆಂಬಲ ಕೂಡ ಇದೆ. ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ತೆಗೆದುಕೊಳ್ಳುವಂಥ ಮಹತ್ವದ ನಿರ್ಧಾರಗಳು ಏನಿದಾವೆ ಅವುಗಳು ಮೆಂಡನ್ನವರನ್ನ ಕೇಳಿ ತೆಗೆದುಕೊಳ್ಳೋದಿಲ್ಲ ಅಲ್ಲ. ಕೆಲವು ವಿಚಾರ ಈಗ ಜಿಲ್ಲೆಯಿಂದ ನಮಗೆ ಮಾರ್ಗದರ್ಶನ ಬರ್ತದೆ, ಅಥವಾ ಪಕ್ಷ ಈ ಥರ ಇರಬೇಕಂತೇಳಿ ಕೆಲವು ಸೂಚನೆ ನಿಮ್ಮ ಕ್ಷೇತ್ರದ ಬಗ್ಗೆ ಅಥವಾ ನಿಮ್ಮ ಕ್ಷೇತ್ರದ ಒಂದು ನಿಮ್ಮ ಪಾರ್ಟಿಯ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ತೇವೆ ಅಂತ ಸಂದರ್ಭದಲ್ಲಿ ನಿಮ್ಮನ್ನ ಕೇಳಬೇಕೋ ಬೇಡವೋ? ಅಲ್ಲ, ಕೆಲವು ವಿಷಯದಲ್ಲಿ ವಿಶ್ವಾಸ ತಗೊಂಡು ಮಾಡ್ತಾರೆ. ಮಾಡುವಂಥ ಪ್ರಕ್ರಿಯೆಗೆ ನಮ್ಮ ಜೊತೆಗೆ ಕೂಡ ಸಮಾಲೋಚನೆ ಇರ್ತೇವೆ ನಾವು. ಕೆಲವರು ಗೊತ್ತಿಲ್ಲದೆ ಕೂಡ ಕೆಲವರಿಗೆ ರಾಜಕೀಯದ ಪೂರ್ತಿಗೆ ಪರಿಜ್ಞಾನ ಇಲ್ಲದೆ ಒಂದು ಸೀನಿಯಾರಿಟಿಗೆ ಗೌರವ ಕೊಡಬೇಕು ಈ ಥರ ಎಲ್ಲ ಕೆಲವರಿಗೆ, ಇನ್ನು ಕೆಲವರಿಗೆ ಆ ಮಟ್ಟಿಗೆ ಮೆಚುರಿಟಿ ಆಗಿ ಬೆಳೆದಿಲ್ಲ ಕೆಲವರು. ಅಂಥವರೆಲ್ಲ ಕೆಲವು ಸ್ವಲ್ಪ ಆ ರೀತಿಯಲ್ಲಿ ನಮ್ಮನ್ನು ಒಂದು ಕೀಳಂದಾಜಿ ಮಾಡುವಂಥ ಕೆಲವು ಪ್ರಕ್ರಿಯೆ ಬಂದಿರ್ಬೋದು. ಆದರೆ ದೇವರಿದ್ದಾನೆ, ಆ ಒಂದು ವಿಶ್ವಾಸದ ಮೇಲೆ, ಕಾರ್ಯಕರ್ತರ ಮೇಲೆ ನಾನು ಆರಂಭದಿಂದಲೇ ಕೇಳಬೇಕು. ವಸಂತ್ ಸಾಲಿಯಾನ್ ಅವರು ನಿಮ್ಮ ಪಾರ್ಟಿಗೆ ಜಾಯಿನ್ ಆದರು, ನಿಮಗೆ ಗೊತ್ತಿತ್ತಾ? ಅಥವಾ ಅವರು ಬರ್ತಾರೆ ಅಥವಾ ನಿಮ್ಮ ಗಮನಕ್ಕೆ ಬಂದಿತ್ತ ನನ್ನ ಪಾರ್ಟಿಗೆ ಅವರು ಜಾಯಿನ್ ಆಗ್ತಾರೆ ನನ್ನ ಕ್ಷೇತ್ರದಲ್ಲಿ? ನಾನು ಭೇಟಿಯಾಗಿದ್ದೆ. ಅದರ ಮೊದಲು ಮತ್ತೊಂದು ಪ್ರಥಮ ಸುತ್ತಿನ ಮಾತುಕತೆ ಆಗಿತ್ತು. ಆನಂತರ ಅಧಿಕೃತವಾಗಿ ನಮ್ಮ ಅಭ್ಯರ್ಥಿಯ ಜೊತೆಗೆ ಶೋಭಕ್ಕನವರು ಬಂದಾಗ ಜಿಲ್ಲಾಧ್ಯಕ್ಷರಿಗೆ ಸಮಕ್ಷಮದಲ್ಲಿ ನಾವೆಲ್ಲ ಒಟ್ಟಿಗೆ ಹೋಗಿ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡಿದ್ದೇವೆ. ಅದರ ಮೊದಲು ಕೂಡ ಮೊದಲ ಸುತ್ತಿನ ಒಂದು ಮಾತುಕತೆ ಆಗುವಾಗ ನಾನು ಕೂಡ ನನ್ನ ಪ್ರಯತ್ನ ಮಾಡಿದ್ದೇನೆ. ಅದಕ್ಕೆ ಅವರು ಇದು ಅವಶ್ಯಕತೆ ಇದ್ದಂಥ ನಿರ್ಧಾರ ಅಥವಾ ಪಾರ್ಟಿಗೆ ಅವಶ್ಯಕತೆ ಇತ್ತು ಅಂತ ನೀವು ಭಾವಿಸ್ತೀರಾ? ಆಗ ಎಂತ ಆಗಿದೆ ಅಂದರೆ, ಈಗ ರಾಜಕೀಯ ಧ್ರುವೀಕರಣದ ಒಂದು ಶಬ್ದ ಇದೆ. ಬೇರೆ ಬೇರೆ ಸಂದರ್ಭದಲ್ಲಿ ಈಗ ಲೋಕಸಭಾ ಚುನಾವಣೆಯಲ್ಲಿ ಒಂದು ಮಾಜಿ ಸಚಿವರು ನಮ್ಮ ಜೊತೆಗೆ ಬರುವುದಂದರೆ ಅದೊಂದು ರಾಜಕೀಯಕ್ಕೆ ಒಂದು ಬೋನಸ್ ಪಾಯಿಂಟ್ ಅಂತೇಳಿ ಆ ರೀತಿಯ ಒಂದು ಕಲ್ಪನೆ ನಮ್ಮ ಕೆಲವು ಕಡೆ ಇತ್ತು. ಮತ್ತು ಅವರ ಹತ್ರ ಕೂಡ ಸ್ವಲ್ಪ ವೋಟ್ ಬ್ಯಾಂಕ್ ಇತ್ತು. ಸಾಲಿಯಾನ್ರ ಹತ್ರ ಕೂಡ ಅವರು ವೈಯಕ್ತಿಕವಾಗಿ ಕೂಡ ಒಂದು ಪ್ರಭಾವಿ ನಾಯಕರಾಗಿ 5 ಬಾರಿ ನನ್ನ ಎದುರೇ ಸ್ಪರ್ಧೆ ಮಾಡಿದವರು, 2 ಬಾರಿ ಮಂತ್ರಿ ಆಗಿದ್ದವರು. ಅವರದ್ದು ಇತಿಮಿತಿಯಲ್ಲಿ ಕೂಡ ಶಕ್ತಿ ಸಾಮರ್ಥ್ಯ ಇತ್ತು. ಬೇರೆ ಬೇರೆ ಕಾರಣದಿಂದ ರಾಜ್ಯದ ಒಂದು ಕಳೆದ ಬಾರಿಯ ನಮ್ಮ ಹಿನ್ನಡೆಗೆ ರಾಜ್ಯದ ರಾಜಕೀಯ ವಾತಾವರಣ ಸ್ವಲ್ಪ ನಾವು ನಿರೀಕ್ಷಿಸಿದಷ್ಟು BJPಗೆ ಪರವಾಗಿ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ಸ್ವಲ್ಪ ಈ ರೀತಿಯಲ್ಲಿ ಸಾಲಿಯಾನ್ ಅವರು ಪಾರ್ಟಿಗೆ ಬಂದ ಸಂದರ್ಭ ನಿಮ್ಮ ಗಮನಕ್ಕೆ ಬರ್ತಾರೆ. ಸೊ ನನ್ನ ನೆಕ್ಸ್ಟ್ ಕ್ವಶನ್ ಇರುವಂತದ್ದು, ಗುರುಮೆ ಸುರೇಶ್ ಶೆಟ್ರು ಪಾರ್ಟಿಗೆ ಬಂದರು, ಅವರನ್ನು ಕೂಡ ಇದು ನಿಮ್ಮ ಗಮನಕ್ಕೆ ಬಂದು ತೆಗೆದುಕೊಂಡಂತ ನಿರ್ಧಾರವೋ ಅಥವಾ ಜಿಲ್ಲೆಯಲ್ಲಿ ನಿರ್ಧಾರ ಆಯಿತು? ಇದರ ಬಗ್ಗೆ ಬೇರೆ ಬೇರೆ ನಮ್ಮ ಪ್ರಮುಖರ ಜೊತೆಗೆ ಅವರು ಸಮಾಲೋಚನೆ ಮಾಡಿ ಒಂದು ಸುತ್ತಿನ ಬೇರೆ ಬೇರೆ ಹಂತದ ಮಾತುಕತೆ ಆಗಿತ್ತು. ಪಕ್ಷದಿಂದ ನನಗೆ ಕೂಡ ಮಾರ್ಗದರ್ಶನ ಮಾಡಿ ಸ್ವತಃ ನೀವೇ ಹೋಗಿ ಅವ್ರ ಹತ್ರ ಮಾತುಕತೆ ಮಾಡಬೇಕಂತೇಳಿ ಸೂಚನೆ ಬಂತು. ಅಂದರೆ ಪರೋಕ್ಷವಾಗಿ ಬೇರೆ ಬೇರೆ ಅವರ ಕೆಲವು ಫ್ರೆಂಡ್ ಸರ್ಕಲ್ ಹತ್ರ ಕೆಲವರೆಲ್ಲ ಮಾತುಕತೆ ಮಾಡಿದ ನಂತರ ಅಧಿಕೃತವಾಗಿ ಪಕ್ಷದ ಗಮನಕ್ಕೆ ಬಂತು. ಹಾಗೆ ನಾನೇ ಸ್ವತಃ ನಾನು ಮತ್ತು ನನ್ನ ಮಿತ್ರ ಆಗಿರುವಂಥ ಕೊಲ್ಲಬೆಟ್ಟು ರವೀಂದ್ರ ಶೆಟ್ಟರ್ ಅವರ ಸಮಕ್ಷಮದಲ್ಲಿ ನಾವು ಒಂದು ಸುತ್ತಿನ ಮಾತುಕತೆ ಮಾಡಿ ಹೀಗೆ ಕಾರ್ಯಕರ್ತರು ಬೇರೆ ಬೇರೆ ಜನರೆಲ್ಲ ನಿಮ್ಮ ಬಗ್ಗೆ ಪಕ್ಷಕ್ಕೆ ಕರೆತರಬೇಕೆಂಬ ಒಂದು ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ, ನೀವು ನಮ್ಮ ಜೊತೆಗೆ ಬರಬೇಕಂತೇಳಿ ನಾನೇ ಸ್ವತಃ ಅವರನ್ನು ಕರೆಸಿ ಆನಂತರ ನಾವು ಪತ್ರಿಕಾಗೋಷ್ಠಿ ಮಾಡಿ ಅಧಿಕೃತವಾಗಿ ಜಿಲ್ಲಾ ಮೂಲಕ ನಾವು ಅದನ್ನು ಪ್ರಕಟ ಮಾಡಿದ್ದೇವೆ. ಮತ್ತು ನಮ್ಮ ಜೊತೆಗೆ ಕೆಲಸ ಕಾರ್ಯ ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆಯ ಬಾಂಧವ್ಯದಲ್ಲಿ ನಾವು ಕೂಡ ಇದ್ದೇವೆ. ನಾವೀಗ ಕಾಂಗ್ರೆಸ್ ಟಿಕೆಟಿಗಾಗಿ ಟ್ರೈ ಮಾಡ್ತಾ ಇದ್ದಂಥ ವ್ಯಕ್ತಿಯನ್ನು BJPಗೆ ಕರೆತರ್ತೀರಿ ಅಂತಾದರೆ ಮೆಂಡನ್ನವರ ಅಸ್ತಿತ್ವಕ್ಕೆ ಸಮಸ್ಯೆಯನ್ನು ತರುತ್ತೆ ಇದು? ನಾವು ಆ ಥರ ಏನು ಭಾವಿಸುವುದಿಲ್ಲ. ಯಾಕಂದರೆ ಪಕ್ಷದವರು ನಮ್ಮ ಇಡೀ ಜಿಲ್ಲೆಯ ಮಟ್ಟಿಗೆ ನಾನು ಹೇಳುವುದಾದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲ ಕಡೆ ಎಲ್ಲ ಕ್ಷೇತ್ರಗಳು ಕೂಡ ಒಂದು ರೀತಿಯ ವೋಟ್ ಬ್ಯಾಂಕಲ್ಲಿ ಗಣನೀಯವಾದಂಥ ಕುಸಿತ ಕಂಡಾಗ, ಉದಾಹರಣೆಗೆ ಉಡುಪಿಯಲ್ಲಿ 39,000 ಮೈನಸ್ ಇತ್ತು, ಬೈಂದೂರಲ್ಲಿ 35,000. ನೀವು ಕರೆದುಕೊಂಡು ಬಂದದ್ದು ಯಾವುದೇ ಸಾಧು ಸಂತರನ್ನಲ್ಲ, ವೈರಾಗ್ಯ ಮೂರ್ತಿಯನ್ನು ನೀವು ಪಾರ್ಟಿಗೆ ಕರೆದುಕೊಂಡು ಬಂದದ್ದಲ್ಲ. ಆಸೆ ಇರುತ್ತೆ, ಆಕಾಂಕ್ಷೆ ಇರುತ್ತೆ, ರಾಜಕೀಯವಾಗಿ ಬೆಳಿಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆ ಇರುತ್ತೆ. ಸೊ ಮೆಂಡನ್ ಅವರ ಕ್ಷೇತ್ರಕ್ಕೆ ಇನ್ನೊಂದು ಪಾರ್ಟಿಗೆ ಟಿಕೆಟಿಗಾಗಿ ಟ್ರೈ ಮಾಡ್ತಾ ಇದ್ದಂಥ ವ್ಯಕ್ತಿಯನ್ನು ತಂದರೆ ಅಂತಿಮವಾಗಿ ಅದು ಆಗೋದು ನಾಳೆ ನೀವು ಕಚ್ಚಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಟಿಕೆಟ್ಗಾಗಿ. ನಮ್ಮ ಹಿರಿಯರು ತೀರ್ಮಾನ ಮಾಡ್ತಾರೆ, ಪಕ್ಷದ ಕಾರ್ಯಕರ್ತರು ಈ ಬಗ್ಗೆ ಒಂದು ಒಳ್ಳೆಯ ಸಮರ್ಪಕ ನಿರ್ಧಾರ ತಗೊಳ್ತಾರೆ ಅಂತ ನನ್ನ ಭಾವನೆ. ಯಾರನ್ನು
ರಾಜಕೀಯದಲ್ಲಿ ನಾವು ನಮಗೆ ಅಂದರೆ ಎದುರಾಳಿ ಅಥವಾ ಇನ್ನೊಂದಂತ ನಾವು ತಿಳ್ಕೊಳ್ಳೋದಿಲ್ಲ. ಪಕ್ಷದಲ್ಲಿ ಸೇರಿ ಕೆಲಸ ಮಾಡಬೇಕಂತ ನಮಗೆ ಸೂಚನೆ ಜಿಲ್ಲೆಯಿಂದ ರಾಜ್ಯದಿಂದ ಬಂದಿದೆ. ಆ ಥರ ನಾವು ಆ ಒಂದು ಮಾನದಂಡದಲ್ಲಿ ಕೆಲಸ ಕಾರ್ಯ ಈಗ ಮಾಡ್ತಾಯಿದ್ದೇವೆ ಇಷ್ಟವರೆಗೆ. ಅಂಥದ್ದೇನು ನಾವು ಒಬ್ಬರು ಪರಸ್ಪರ ದ್ವೇಷ ಭಾವನೆ ಅಥವಾ ಪಕ್ಷದಲ್ಲಿ ಇನ್ನೊಂದು ಅವರ ಬಗ್ಗೆ ಅಪನಂಬಿಕೆ ಆ ರೀತಿಯಲ್ಲಿ ನಾವು ಕೆಲಸ ಕಾರ್ಯ ಮಾಡ್ತಾ ಇಲ್ಲ. ಸೊ ಅವರು ಬಂದದ್ದು ನಿಮಗೆ ಖುಷಿ ತಂದಿದೆಯಾ? ನಮ್ಮ ಜೊತೆ ಇದ್ದಾರೆ ಅವರು. ಕಳೆದ MLA ಚುನಾವಣೆಯಲ್ಲಿ ಕೂಡ ನಾವು ಅವರ ಬೆಂಬಲ ಯಾಚಿಸಿದ್ದೇವೆ. ಅವರು ಕಾರಣಾಂತರದಿಂದ ಅನಿವಾರ್ಯವಾಗಿ ಪರವರಿಗೆ ಹೋಗಿದ್ದರು ಆಗ. ಆದರೆ ನಮಗೆ ಅದು ಮೋರಲ್ ಸಪೋರ್ಟ್ ನಮಗೆ ಕಳೆದ ಬಾರಿ ಕೂಡ ಕೊಟ್ಟಿದ್ದಾರೆ ಅವರು ಚುನಾವಣೆಯಲ್ಲಿ ಅವರು ಸೀಟಿಗೆ ಪ್ರಯತ್ನ ಮಾಡಿ ಕೊನೆಗಳಿಗೆ ಸೀಟ್ ಸಿಗದಿದ್ದಾಗ ನಮಗೆ ಒಂದು ಮೋರಲ್ ಸಪೋರ್ಟ್ ಅವರು ನಮಗೆ ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ನಮ್ಮ ಫ್ರೆಂಡ್ ಸರ್ಕಲ್ ತುಂಬ, ನನ್ನ ಫ್ರೆಂಡ್ ಸರ್ಕಲ್ ಇರ್ಬೋದು, ಅವರ ಫ್ರೆಂಡ್ ಸರ್ಕಲ್ ಇರ್ಬೋದು, ನಾವೊಂದು ಅವರ ರಾಜಕೀಯ ಅಪೇಕ್ಷಿತರಂತೇಳಿ ಬರುವ ಮೊದಲು ನಾವೊಂದು ಫ್ರೆಂಡ್ ಸರ್ಕಲ್ ಸಾಮಾಜಿಕ ಕಾರ್ಯಕರ್ತಾಗಿ ನಾವು ಅವರನ್ನು ಗುರುತಿಸ್ಕೊಂಡು ಕೆಲಸ ಕಾರ್ಯ ಮಾಡಿದೆವು. ಅನಿವಾರ್ಯವಾಗಿ ಅವರು ಸೀಟಿಗೆ ಟ್ರೈ ಮಾಡಿದರು. ಸೀಟು ಕಾಂಗ್ರೆಸ್ಸಿಂದ ಕೊಡಲ್ಪಟ್ಟಿಲ್ಲ. ಆದರೆ ನಮ್ಮ ಜೊತೆಗೆ ನಮ್ಮ ಕಾರ್ಯಕರ್ತರು ಆಗ ಒಳ್ಳೆಯ ಕೆಲಸ ಕಾರ್ಯ ಮಾಡಿ ಒಂದು ಇಷ್ಟು ಹಂತಕ್ಕೆ ಬರಬೇಕಿದ್ರೆ, ಯಾಕಂದರೆ ನಮ್ಮದು ಕಾಪು ಕ್ಷೇತ್ರ ಒಂದು ಮೈನಾರಿಟಿ ಕ್ಷೇತ್ರ ತುಂಬ ಇರುವಂಥ, ಅಲ್ಪಸಂಖ್ಯಾತ ತುಂಬ ಇರುವಂಥ ಕ್ಷೇತ್ರ. ಅಂಥ ಸ್ಥಿತಿಯಲ್ಲಿ ಕೂಡ ನಾವು ಒಂದಿಷ್ಟು ಸ್ಪರ್ಧೆ ಕೊಟ್ಟಿದ್ದೇವೆ ಅಂದರೆ ರಾಜ್ಯದ ಆಗಿನ ಸ್ಥಿತಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ನಾನು ಹೇಳಿದಾಗೆ ಉಡುಪಿ, ಬೈಂದೂರು, ಕುಂದಾಪುರ ಬೇರೆ ಬೇರೆ ಎಲ್ಲ 35-40 ಸಾವಿರ ಡಿಫರೆನ್ಸ್ ಇರುವಂಥ ಕ್ಷೇತ್ರ ಸಂದರ್ಭ ಬಂದಾಗ ಕೂಡ ನಾವು ವೋಟ್ ಬ್ಯಾಂಕನ್ನು ಕಾಯ್ದುಕೊಂಡಿದ್ದೇವೆ. ಅಟ್ಲೀಸ್ಟ್ ಒಂದು 1855ಗೆ ನಿಯರೆಸ್ಟ್ ಮಾರ್ಜಿನ್ವರೆಗೆ ಬರುವುದಂದರೆ ಅದೊಂದು ಸಾಹಸ. 51,000 ಓಟು ಕೂಡ ಆಗ ನಮಗೆ ಗಳಿಸಿದ್ದೇವೆ ನಾವು ಆ ಸಂದರ್ಭ. ಎಸ್ ಮೆಂಡನ್ ಅವರೇ, ಮೆಂಡನ್ ಅವರು ಉದ್ದೇಶಪೂರ್ವಕವಾಗಿ ತೆರೆಮರೆಗೆ ಸರಿದ್ರ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಅಂದರೆ 1855 ಮತಗಳ ಸೋಲು, ಆ ನಂತರ ನೀವು ಜಿದ್ದಿಗೆ ಬಿದ್ದು ಕೆಲಸ ಮಾಡಿ ನಿಮ್ಮ ವೈಯಕ್ತಿಕವಾಗಿ ಬೆಳೆಯುವಂಥ ಕೆಲಸವನ್ನು ಮಾಡಬೇಕಿತ್ತು. ಬಟ್ ಮೆಂಡನ್ ಅವರು ಮಾಡಲಿಲ್ಲ. ಅಲ್ಲ, ನಾವು ನಿಮ್ಮ ಕೋಟೆಗೆ ಯಾರ್ಯಾರೋ ಲಗ್ಗೆ ಹಾಕ್ತಾ ಇದ್ದಾರೆ, ನೀವು ಸುಮ್ಮನೆ ಕೂತಿಲ್ಲ. ನಮ್ಮ ಕೆಲಸವನ್ನು ಮಾಡ್ತೇವೆ, ಅದನ್ನು ಪ್ರಕಟ ಮಾಡಿಯೇ ಮಾಡಬೇಕಂತೇನಿಲ್ಲ. ಆ್ಯಕ್ಚುಲಿ ನಾವು ಹಿಂದೆ ಕೂಡ ನಮ್ಮ ವರ್ಕಿಂಗ್ ಸ್ಟೈಲೇ ಹಾಗೆ. ನಾವು ಕ್ಷೇತ್ರವೊಮ್ಮೆ ಗಟ್ಟಿ ಆಗಬೇಕೆಂಬ ನೆಲೆಯಲ್ಲಿ ಬೇರೆ ಬೇರೆ ಆಮಿಷ ಎಂತೆಂತೆಲ್ಲ ಅವಕಾಶ ಬಂದಾಗ ಕೂಡ ನಾವು ಅದರ ಬೆನ್ನ ಹಿಂದೆ ಹೋಗಿಲ್ಲ. ನಾವು ಕ್ಷೇತ್ರವೊಮ್ಮೆ ಗಟ್ಟಿ ಆಗಬೇಕು, ನಾವು ಏನು ಸೇವೆ ಕೊಡಬೇಕು. ಈಗ ಬೆಂಗಳೂರಲ್ಲಿ ಕಾರ್ಯಕ್ರಮ ಇದ್ದರೆ ಮಾತ್ರ 1-2 ದಿವಸ ಅಲ್ಲಿ ಹೋಗಿ ಬಂದರೆ ಉಳಿದ 5-6 ದಿವಸ ನಾವು ಊರಲ್ಲೇ ಎಲ್ಲ ಕ್ಷೇತ್ರಕ್ಕೂ ಕೆಲಸ ಕಾರ್ಯ ನಾನು ಕಟ್ಟಿದಂಥ ಕೋಟೆಗೆ ಮತ್ತೊಬ್ಬರು ಯಾರೋ ಅತಿಕ್ರಮಣ ಮಾಡ್ತಾರೆ ಅಂತ ಆದಾಗ ನೀವು ರಾಜಕಾರಣಿಯಾಗಿ ಏನು ಮಾಡಬೇಕಿತ್ತು? ಅದನ್ನು ಮಾಡ್ತಾ ಇಲ್ಲ. ಅಂಥ ತಂತ್ರಕ್ಕೆ ಪ್ರತಿತಂತ್ರ ಅಂತ ನಾವೇನು ರಾಜಕೀಯ ದ್ವೇಷ ಭಾವನೆಯಿಂದ ಹೋಗ್ತಾ ಇಲ್ಲ. ನಾವು ಫ್ರೆಂಡ್ಲಿ ಆಗಿ ಅದನ್ನು ಸ್ವೀಕಾರ ಮಾಡ್ತೇವೆ ಮತ್ತು ನಮ್ಮ ಜಾಗ್ರತೆ ಕೂಡ ನಾವು ತಗೊಳ್ತೇವೆ. ಅಂಥದ್ದೇನು ಯಾರಿಗೂ ಕೂಡ ನಾವು ಕ್ಷೇತ್ರವನ್ನು, ಏಕೆಂದರೆ ರಾಜ್ಯದಲ್ಲಿ ಅಂಥ ಏನು ವಾತಾವರಣ ಇಲ್ಲ. ಯಾಕಂದರೆ ಈ ರೀತಿಯ ಒಂದು ನಿಕಟ ಸ್ಪರ್ಧೆಯಲ್ಲಿ ಸೋತಂಥ ಅಭ್ಯರ್ಥಿಗಳಿಗೆ ರಾಜ್ಯದವರು ಕೂಡ ಒಂದು ಗಮನಿಸ್ತಾರೆ. ಯಾಕಂದರೆ ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ನಾವು ನಮ್ಮ ಕ್ಷೇತ್ರವನ್ನು ನಾವು ಸ್ವಲ್ಪ ಆದರೂ ಉಳಿಸ್ಕೊಂಡಿದ್ದೇವೆ ಅಂತೇಳಿ ಒಂದು ನಂಬಿಕೆ ನಮ್ಮ ಹಿರಿಯರ ಹತ್ರ ಇದೆ. ಅಂದರೆ ಕಾಪು ಕ್ಷೇತ್ರದ ವಿಚಾರಕ್ಕೆ ಬರೋದಾದರೆ, ಕಾಪು ಕ್ಷೇತ್ರಕ್ಕೆ ಹೊರಗಿನವರನ್ನು ತಂದು ಹಾಕ್ತಾ ಇರುವಂಥದ್ದು ಅಥವಾ ಕೆಲ ನಿರ್ಧಾರಗಳನ್ನು ಮೆಂಡನ್ ಅವರ ಗಮನಕ್ಕೆ ಬರದೆ ಕೆಲ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು, ಇದು ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಹೊರಗಿಡುವಂಥ ಪ್ರಯತ್ನ ಅಂತ ಅನಿಸ್ತಾನೇ ಇಲ್ವಾ ಮೆಂಡನ್ ಅವರೇ? ಪ್ರಯತ್ನ ಅಂತ ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲರೂ ಬೆಳೆಯಬೇಕೆಂಬ ಕೆಲವರಿಗೆ ತುಂಬ ಮಹತ್ವಾಕಾಂಕ್ಷೆ ಇರ್ಬೋದು. ಅದಕ್ಕೆ ಬೇರೆ ಬೇರೆ ದಾರಿಯವರು ಹುಡುಕ್ಬೋದು, ಅದು ಗೊತ್ತಿಲ್ಲ. ನಾವಂತೂ ಹಿರಿಯರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯ ಬೇಕಂತ ಒಂದು ತಿಳ್ಕೊಂಡವರು. ಆ ಬಾಂಧವ್ಯ ವೃದ್ಧಿಸಿದಾಗ ಪಕ್ಷ ಕೂಡ ಬೆಳೀತದೆ. ಯಾಕೆಂದರೆ ನಾವು ಸಂಕುಚಿತ ಭಾವನೆ ಇಟ್ಕೊಳ್ಬಾರ್ದು. ರಾಜಕೀಯದಲ್ಲಿ ಒಂದು ವಿಶಾಲ ಹೃದಯಗಳಾಗಿ ನಮ್ಮ ಪಕ್ಷ ಕಾರ್ಯಕರ್ತರಿಗೆ ನಾವು ಒಳ್ಳೆಯ ಬೋಧನೆ ಕೊಟ್ಟರೆ ಬಹುಶಃ ಇವತ್ತಲ್ಲ ನಾಳೆ ಕೂಡ ನಮಗೆ ಅದಕ್ಕೆ ಪ್ರತಿಫಲ ಒಳ್ಳೆಯ ರೀತಿಯಲ್ಲಿ ಬರ್ಬೋದು. ಯಾಕಂದರೆ ಅದಕ್ಕೆ ಉದಾಹರಣೆಗೆ ಗ್ರಾಮ ಪಂಚಾಯತ್ನವರು ನಾವು ಹಿಂದೆ ನನ್ನ ಅವಧಿಯಲ್ಲಿ ಸುಮಾರು 13 ಪಂಚಾಯತಿಗೆ ನಾನು ಸುವರ್ಣ ಗ್ರಾಮ ಕಾಮಗಾರಿ ಕೊಟ್ಟಿದ್ದೆ. ಎವರೇಜ್ 75 ಲಕ್ಷದಿಂದ 1.5 ಕೋಟಿವರೆಗೆ ಕೂಡ ಕೊಟ್ಟಂಥದ್ದು ಇದೆ. 1,90,00,000ವರೆಗೆ ಸಿಕ್ಕಿದಂಥ ಕಾಮಗಾರಿಯ ಕೆಲವು ಪಂಚಾಯತ್ ಕೂಡ ಇದೆ. ಜನರು ನಾನು ಕೊಟ್ಟಂಥ ಕಾಮಗಾರಿ ಕೆಲವು ಟೆಂಡರ್ ಹಂತದಲ್ಲಿತ್ತು, ಅಂಥದ್ದನ್ನೆಲ್ಲ ಗುರುತಿಸಿಕೊಂಡು ಕೆಲಸ ನೋಡಿಕೊಂಡು ಇವತ್ತು ನಮಗೆ MP ಮತ್ತು ಈ ಪಂಚಾಯತ್ ಚುನಾವಣೆಯಲ್ಲಿ ಅದನ್ನು ಕೂಡ ಗುರುತಿಸಿದ್ದಾರೆ, ಜನರು ಗಮನಿಸಿದ್ದಾರೆ. ಎಸ್ ಮೆಂಡನ್ ಅವರೇ, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲೊಂದು ಬ್ರೇಕನ್ನು ತೆಗೆದುಕೊಳ್ಬೇಕು. ತಿರುಗುಬಾಣದಲ್ಲಿ ಈಗ ಒಂದು ಬ್ರೇಕ್ನ ನಂತರ ತಿರುಗುಬಾಣ ಮತ್ತೆ ಮುಂದುವರಿಯುತ್ತದೆ.